ಜೀವ ಎಂಬುದು ದೇವರ ಭಿಕ್ಷೆ. ಈ ಜೀವ ಎಂಬುದು ದೇವರ ಭಿಕ್ಷೆ. ಉತ್ತಮ ಕಾರ್ಯದಕ್ಷತೆಗೆ ಭಾರತಾಂಬೆಯ ಶ್ರೀರಕ್ಷೆ. ಭಾರತ ಮಾತೆಯ ಸೇವೆಯನ್ನ ಮಾಡ್ಲಿಕ್ಕೆ ಹೊರಟಂತ ಈ ಗೌರಿ ಈಗ ಕರ್ನಾಟಕವನ್ನ ಕೂಡಿಸಲು ಹೊರಟಿದ್ದಾರೆ. ಬೈಕ್ ರೈಡಿಂಗ್ನ ಹುಚ್ಚು ನಾರ್ಮಲ್ ಆಗಿ ಹುಡುಗರಿಗೆ ಇರುತ್ತೆ ಅನ್ನುವಂಥದ್ದನ್ನ ನೋಡಿದ್ದೀವಿ. ಹುಡುಗಿಯರು ಬೈಕ್ ರೈಡ್ ಮಾಡ್ತಾರೆ ಅಂತ ಅಂದ ಕೂಡಲೇ ಸ್ವಲ್ಪ ವಿಚಿತ್ರವಾಗಿ ನೋಡುವಂತಹ ಒಂದು ಜನರ ನಡುವೆ ಇಲ್ಲೊಬ್ಬರು ಹುಡುಗಿ ಬೈಕ್ ರೈಡ್ ಮಾಡ್ತಾ ಇದ್ದಾರೆ. ಬರೀ ರೈಡ್ ಮಾಡ್ತಾ ಇರೋದಲ್ಲ, ಸೋಲೋ ರೈಡ್ ಮೂಲಕ ಇಡೀ ಕರ್ನಾಟಕವನ್ನು ಸುತ್ತೋದಕ್ಕೆ ಹೊರಟಿದ್ದಾರೆ. ಅದು ಕೂಡ ಒಂದು ವಿಶೇಷವಾದ ಥೀಮನ್ನು ಇಟ್ಕೊಂಡು, ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಇಡೀ ಕರ್ನಾಟಕವನ್ನು ಅಂದರೆ ಪ್ರತಿ ಜಿಲ್ಲೆಯನ್ನು ಮುಟ್ಟಬೇಕು ಎನ್ನುವಂಥ ಒಂದು ಯೋಚನೆಯನ್ನು ಇಟ್ಟುಕೊಂಡು ಹೊರಟಿದ್ದಾರೆ. ಹಾಗಿದ್ರೆ ಅವರು ಯಾರು, ಅವರ ಕತೆ ಏನು, ಈ ಥೀಮ್ ಯಾಕಾಗಿ ಬಂತು, ಈ ಯೋಚನೆ ಹೇಗೆ ಬಂತು, ಎಷ್ಟು ದಿನಗಳ ಪ್ರಾಜೆಕ್ಟ್ ಇದು, ಎಲ್ಲವನ್ನ ಕೇಳೋಣ. ನಮ್ಮ ಜೊತೆಗಿರುವಂಥವರು ಸಾಕ್ಷಿ ಹೆಗ್ಡೆ ಅವರು, ಅವ್ರ ಜೊತೆ ಮಾತಾಡೋಣ. ನಮಸ್ತೆ. ನಮಸ್ತೆ. ಹೇಗೆ ಈ ಐಡಿಯಾ ಬಂತು? ಈ ಒಂದು ಅಂದರೆ ಸೋಲೋ ರೈಡ್ ಅನ್ನುವಂಥದ್ದು ಭಾಳ ಚಾಲೆಂಜಿಂಗ್ ಆಗಿರುತ್ತೆ, ತುಂಬ ಸವಾಲುಗಳು ಎದುರಾಗುತ್ತೆ. ಸೊ ಈ ಧೈರ್ಯ ಹೇಗೆ ಮಾಡಿದ್ರಿ ಅಂತ? ಫಸ್ಟಿಗೆ ನಾನು ಕಾಶ್ಮೀರ್ ರೈಡ್ ಮಾಡಿದ್ದೆ ಆಲ್ರೆಡಿ. ಸೊ ಅದು 13 ಡೇಸಲ್ಲಿ ಮಾಡಿದ್ದೆ. ಅಷ್ಟೊತ್ತಿಗೆ ನಾನು ಸ್ಟೇಟಿಗೆ ತಿರುಗಿದ್ದಲ್ಲ. ಸೊ ನನಗಂತೂ ಕರ್ನಾಟಕನೇ ಇನ್ನೂ ನೋಡಿಲ್ಲ ಕರೆಕ್ಟಾಗಿ. ಸೊ ಕರ್ನಾಟಕ ಫಸ್ಟಿಗೆ ಕಂಪ್ಲೀಟ್ ಮಾಡಬೇಕು ಅಂತ, ಅದು ಸ್ಟೇಟ್ ವೈಸ್ ಅಂದರೆ ಕಾಶ್ಮೀರ ತನಕ ಹೋಗಿದ್ದೆ. ಸೊ ಕರ್ನಾಟಕ ಮಾಡಬೇಕಂತ 1 ಮಂತ್ ಬ್ಯಾಕಲ್ಲೇ ಪ್ಲ್ಯಾನ್ ಹಾಕಿದ್ದೆ. ಬಟ್ ನಾನು BCom ಓದ್ತಾ ಇದ್ದೆ. ಸೊ ಸೆಪ್ಟೆಂಬರಲ್ಲಿ ಎಕ್ಸಾಮ್ ಇತ್ತು. ಸೊ ಅದಕ್ಕಿಂತ ಬ್ಯಾಕಲ್ಲಿ ರೂಟ್ ಮ್ಯಾಪ್ ಹಾಕಿದ್ದೆ ಜಸ್ಟಾಗಿ. ದೆನ್ ಅಕ್ಟೋಬರ್ 9ಗೆ ಸ್ಟಾರ್ಟ್ ಮಾಡಬೇಕಂತಿತ್ತು. ಸ್ವಲ್ಪ ಇಶ್ಯೂಸ್ ಆಗಿ ದೆನ್ ಅಕ್ಟೋಬರ್ 16ಗೆ ಸ್ಟಾರ್ಟ್ ಮಾಡಿದೆ. ಈ ಥೀಮ್ ಏನಕ್ಕೆ ಬಂತು ಅಂದರೆ, ಸ್ವಲ್ಪ ನಾವೆಲ್ಲ ರೈಡ್ ಮಾಡುವಾಗ ನೇಚರ್ ಟೈಪ್ ಮೌಂಟೇನ್ಸ್ ಆ ಥರ ಎಲ್ಲ ರೈಡ್ ಮಾಡ್ತಿದ್ವಿ. ಸೊ ಅದಕ್ಕೋಸ್ಕರ ನನಗೆ ಅದು ಲೈಕ್ ನೆಕ್ಸ್ಟ್ ಟೈಮ್ ಹೋಗುವಾಗ ಅದು ಆಗಿರ್ತಿರ್ಲಿಲ್ಲ, ಸ್ವಲ್ಪ ಹಾಳು ಮಾಡ್ತಿರ್ತಿದ್ರು ಜನ. ಸೊ ಎಲ್ಲ ಅಂತ ಅಲ್ಲ, ಕೆಲವರು ಅದನ್ನು ಟೂರಿಸ್ಟ್ ಪ್ಲೇಸನ್ನ ಹಾಳು ಮಾಡ್ತಾಯಿದ್ರು. ಸೊ ಅದೊಂದು, ಮತ್ತು ಪ್ಲಾಸ್ಟಿಕ್ ಯೂಸ್ ಜಾಸ್ತಿ ಆಗ್ತಾಯಿದೆ ಈಗ, ಅದನ್ನೊಂದು ಕಂಟ್ರೋಲ್ ಮಾಡಬೇಕು ಅಂತ. ಸೊ ಸೋಲೋ ನನಗೆ ಜಾಸ್ತಿ ಇಷ್ಟ ಆಗ್ತಿತ್ತು. ಸೊ ಸೋಲೋನೇ ಸ್ಟಾರ್ಟ್ ಮಾಡಿದ್ದು. ನೀವು ಎಲ್ಲಿಯವರು ಮೂಲತಃ? ನಿಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದೀರಿ ಇವಾಗ, ಅಂದರೆ ಹೇಗೆ ಅಂತ? ನಂದು ಮೂಲ ಅಂದರೆ ಹೊನ್ನಾವರ, ಉತ್ತರ ಕನ್ನಡ. ಸೊ ನಾನು ಎಜುಕೇಷನ್ಗೋಸ್ಕರ ಕುಂದಾಪುರಕ್ಕೆ ಬಂದಿದ್ದು. ಸೊ ಕುಂದಾಪುರ ಅಂದರೆ ಉಡುಪಿ ಡಿಸ್ಟಿಕ್ ಬರುತ್ತಲ್ಲ, ಆದ್ದರಿಂದ ಮತ್ತು ಮೇಯ್ನಾಗಿ ಅಂದರೆ ಹೊನ್ನಾವರ ಪಪ್ಪನ ಮನೆ. ಬೈಕ್ ರೈಡಿಂಗ್ ಇದ್ದು ಇದು ಸ್ಟಾರ್ಟ್ ಆಗಿದ್ದು ಯಾವಾಗ, ಅಂದರೆ ಈ ಕ್ರೇಜ್ ಯಾವಾಗ ಹುಟ್ಕೊಂತು? ಕ್ರೇಜ್ ಅಂದರೆ 2-3 ಇಯರ್ಸಿಂದ ಕ್ರೇಜ್ ಇತ್ತು ಬೈಕ್. ಲೈಕ್ ನನ್ನ ಫ್ರೆಂಡ್ಸ್ ಬಾಯ್ಸ್ ಎಲ್ಲ ಓಡಿಸುವಾಗ ನನಗೂ ಆಸೆ ಆಗ್ತಿತ್ತು. ನನ್ನ ಫ್ರೆಂಡ್ ಒಬ್ಬನ ಹತ್ರ KTM ಇತ್ತು. ಸೊ ಅದನ್ನು ನೋಡಿದಾಗ ನನಗೂ ಓಡಿಸ್ಬೇಕು. ಜಸ್ಟ್ ಹೇಗಂದರೆ ಕ್ರೇಜ್ ಅಂದರೆ ಆಚೆ ಈಚೆ ತೊಗೊಂಡು ಹೋಗೋದು ಅಷ್ಟೇ ಅಂತ ಎಣಿಸಿದ್ದೆ ಬೈಕ್ ರೈಡಿಂಗ್ ಅಂದರೆ. ಬಟ್ ಯಾವಾಗ ನಾನು 6 ಮಂತ್ ಬ್ಯಾಕಲ್ಲಿ ಈ ಬೈಕ್ ತೊಗೊಂಡೆ, ನಂಗೆ ಬೈಕ್ ಅದು ಇದು ಅಂತಿಲ್ಲ, ಯಾವುದಾದ್ರೂ ಒಂದು ಬೈಕ್ ಬೇಕಿತ್ತು. ಸೊ ನನ್ನ ಸ್ಕೂಟಿ ಕೊಟ್ಬಿಟ್ಟು ನಾನು ಪಾರ್ಟ್ ಟೈಮ್ ಜಾಬ್ ಮಾಡಿ ಈ ಬೈಕ್ ತಗೊಂಡ್ಮೇಲೆ ಒಂದು 4-5 ಡೇಸ್ ಆದಮೇಲೆ ನಾನು ಕಾಶ್ಮೀರ್ ರೈಡ್ ಮಾಡ್ತೇನೆ ಅಂತ ಮನೇಲಿ ಹೇಳಿದೆ. ಅದೆಲ್ಲ ಆಯಿತು. May 25ಇಂದ June 6 ತನಕ ಮಾಡಿದೆ, ಕಂಪ್ಲೀಟ್ ಮಾಡಿದೆ. ಅದಾದಮೇಲೆ ನಂಗೆ ಅರ್ಥ ಆಗಿದ್ದು ರೈಡಿಂಗ್ ಅಂದರೆ ಏನು, ಗೇರ್ಸ್ ಯೂಸ್ ಮಾಡಬೇಕು, ಹೆಲ್ಮೆಟ್ಸ್ ಯೂಸ್ ಮಾಡಬೇಕು. ಅದಕ್ಕಿಂತ ಫಸ್ಟ್ ಏನಂದರೆ ಆಚೆ ಈಚೆ ತೊಗೊಂಡು ತಿರುಗೋದು, ಹೆಲ್ಮೆಟ್ ಎಲ್ಲ ಏನು ಬೇಕಂತಿಲ್ಲ ಆ ಥರ. ದೆನ್ ನನಗೆ ಕರೆಕ್ಟಾಗಿ ರೈಡಿಂಗ್ ಅಂದರೆ ಏನು ಅಂತ ಗೊತ್ತಾಯಿತು. ನನ್ನ ಕ್ರೇಜ್ ಅಂದರೆ ಈಗ ರೈಡ್ ಮಾಡದೆ ಇರೋಕ್ಕಾಗಲ್ಲ, ಆ ಥರ ಕ್ರೇಜ್ ಇದೆ ನಮಗೆ. ಪ್ರೆಸೆಂಟ್ ಏನು ಮಾಡ್ತಾ ಇದ್ದೀರಿ? ನಂದು ಜಸ್ಟ್ BCom ಆಯಿತು, ದೆನ್ ಜಾಬ್ ಈಗ ನೆಕ್ಸ್ಟ್. ಮನೆಯವರು ಏನು ಹೇಳಿದರು? ಅಂದರೆ ಕಾಮನ್ ಆಗಿ ಒಂದು ಕ್ವಶನ್ ರೈಸ್ ಆಗುತ್ತೆ, ಸೊ ಮನೆಯವ್ರ ಸಪೋರ್ಟ್ ಹೇಗಿರುತ್ತೆ ಅಂತ. ನಿಮಗೆ ಹೇಗಿದೆ? ನನಗಿಂತ ಲೈಕ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ನನ್ನ ಮೇಲೆ ನಂಬಿಕೆ ಇರೋಕ್ಕಿಂತ ಅವ್ರಿಗೆ ಜಾಸ್ತಿ ಇದೆ. ಸೊ ನಂದು ಫ್ಯಾಮಿಲಿ ಸಪೋರ್ಟು ಲೈಕ್ ಎಲ್ಲ ಬಾಯ್ಸಿಗೆ ಸಿಗೋದಿಲ್ವೇನೋ ಅಷ್ಟು ನನಗೆ ಸಿಗ್ತದೆ ಸಪೋರ್ಟ್. ಅಂದರೆ ಅವರು ಫಸ್ಟಿಂದ ಫಸ್ಟು ನಾನೊಂದು ರೈಡ್ ಮಾಡಿದ್ದೆ, ಆವಾಗೂ ಅವರಷ್ಟೇ ಸಪೋರ್ಟ್ ಮಾಡಿದರು. ಈ ಸಲನೂ ಅಷ್ಟೇ ರೈಡ್ ಮಾಡಿದ್ದೆ, ಆವಾಗೂ ಸಪೋರ್ಟ್ ಮಾಡಿದರು. ಮನೆಯವರು ಸಪೋರ್ಟ್ ಇಲ್ಲ ಅಂದರೆ ಏನಾಗೋದಿಲ್ಲ. ನನಗಿಂತ ಜಾಸ್ತಿ ಅವರು ನನಗೆ ಲೈಕ್ ಮೋಟಿವೇಶನ್ ಕೊಡ್ತಾರೆ, ನೀನು ಮಾಡ್ತೀಯಾ ಹೋಗ್ತೀಯಾ ಅಂತ. ಅದು ಒಂದು ಅವರಿಗೆ ರೆಸ್ಪೆಕ್ಟ್ ಸಿಗೋ ತನಕ, ಈಗ ಎಲ್ಲ ಕಡೆ ಅವ್ರಿಗೆ ರೆಸ್ಪೆಕ್ಟ್ ಸಿಗುತ್ತಲ್ಲ ನನ್ನಿಂದಾಗಿ. ಸೊ ಅವರಿಗೊಂದು ಖುಷಿ. ಸೊ ಅವ್ರಿಗೆ ಅಷ್ಟು ಖುಷಿ ಇದ್ದರೆ ನನಗೂ ಅದರಿಂದ ಮಾಡಿದ್ದಕ್ಕೆ ಸಾರ್ಥಕ ಥರ. ಈಗ ಎವ್ರಿ ಜಿಲ್ಲೆನ ವಿಸಿಟ್ ಮಾಡಬೇಕು ಅಂತ ಇದ್ದೀರಿ, ಇಡೀ ಕರ್ನಾಟಕ ಸುತ್ತಬೇಕು ಅಂತ ಇದ್ದೀರಿ, ಅಲ್ಲಿ ಹೋಗಿ ಏನು ಮಾಡ್ತೀರಿ? ಯಾವ ಥರ ನಿಮ್ದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಪ್ಲ್ಯಾನ್ ಅಂತ? ನಾನೀಗ 31 ಡಿಸ್ಟಿಕ್ನ ತಿರುಗಬೇಕಂತಿದ್ದೆ. ಸೊ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಮತ್ತು ಮೇಯ್ನಾಗಿ ನಂದು ಏನಿತ್ತಂದರೆ ಸ್ಕೂಲ್ಸಿಗೆ ಹೋಗಿ ನಾನು ಮಕ್ಕಳಿಗೆ ಸ್ಪೀಚ್ ಮಾಡ್ತೇನೆ ಅಂತ. ಆ್ಯಂಡ್ ಕರೆಕ್ಟಾಗಿ ಮಾಡಿದ್ದೀನಿ. ಆ್ಯಂಡ್ ಪ್ಲ್ಯಾಂಟೇಷನ್ ಮಾಡಬೇಕಂತ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಲ್ಲಿನವರು ಗ್ರೀನ್ ಸೇವಿಯರ್ಸ್, ಗ್ರೀನ್ ರಾಯಚೂರು, ಗ್ರೀನ್ ಗುಲ್ಬರ್ಗ, ಅದೇ ತುಂಬ ಥರ ಟೈಪ್ಸ್ ಇತ್ತು ಅಲ್ಲಿ. ಲೈಕ್ ಏನೋ ಒಂದು ಎನ್ವೈರನ್ಮೆಂಟಲ್ ರಿಲೇಟೆಡ್ ಇತ್ತು ಅವ್ರದ್ರ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಅವರು ಪ್ಲ್ಯಾಂಟೇಷನ್ ನನಗೆ ಹೆಲ್ಪ್ ಮಾಡ್ತಿದ್ರು. ಸೊ ಪ್ಲ್ಯಾಂಟೇಷನ್ನು ಮಾಡಿದ್ದೀನಿ. ಸ್ಕೂಲ್ಗೆ ಹೋಗ್ಬಿಟ್ಟು 10 to 15 minutes ಅವೇರ್ನೆಸ್ಸು, ದೆನ್ ಪ್ಲಾಸ್ಟಿಕ್ ಬ್ಯಾನ್ ಬಗ್ಗೆ, ದೆನ್ ಲೈಕ್ ಕ್ಲೋತ್ ಇದು ಬ್ಯಾಗ್ ನಾವು ಎಕ್ಸಾಂಪಲ್ ಆಗಿ ತಗೊಂಡು ಅದ್ರ ಬಗ್ಗೆ. ಆ್ಯಂಡ್ ವರ್ಕ್ ತುಂಬ ಮಾಡಿದ್ದೀನಿ ನಂದು ಕಾನ್ಸೆಪ್ಟ್ ಬಗ್ಗೆ. ಈಗ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಎಷ್ಟು ದಿನದ ಪ್ರಾಜೆಕ್ಟ್ ಇದು? ಯಾವಾಗ ಕಂಪ್ಲೀಟ್ ಆಯಿತು? ಅಕ್ಟೋಬರ್ 16ಗೆ ಸ್ಟಾರ್ಟ್ ಆಯಿತು, November 17 ನಾಳೆ
ನಾಳೆ ನಾನು ಕುಂದಾಪುರ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಖುಷಿ ಇದೆ ನಿಮಗೆ ಈಗ ಇಡೀ ರಾಜ್ಯ ಸುತ್ತಿದ್ದೀರಿ? ಹಾಂ, ತುಂಬ ಖುಷಿ ಇದೆ. ಏನಂದರೆ ನಾನು ಇಷ್ಟು ಎಕ್ಸ್ಪ್ಲೋರ್ ಮಾಡ್ತೀನಿ ಅಂತ ಎಣಿಸ್ಕೊಂಡಿರಲಿಲ್ಲ. ಒಂದೊಂದು ಡಿಸ್ಟಿಕಲ್ಲೂ ಎಲ್ಲ ಲೈಕ್ ಈಗ ಒಂದು ಮೈಸೂರು ಅಂತ ಹೇಳಿದ್ರೆ ಅರಮನೆ ಬರುತ್ತೆ, ಚಾಮುಂಡಿ ಬೆಟ್ಟ ಬರುತ್ತೆ, ಅಲ್ಲಿ ಲಿಟಲ್ ಕ್ಲಾಕ್, ಬಿಗ್ ಕ್ಲಾಕ್ ಅಂತೆಲ್ಲ ತುಂಬ ಇದೆ. ಆ ಥರ ಪ್ಲೇಸಸ್ ತುಂಬ ಬರುತ್ತೆ. ಶ್ರೀರಂಗಪಟ್ಟಣದಲ್ಲಿ ಅಷ್ಟೇ ಶ್ರೀರಂಗನಾಥ ಸ್ವಾಮಿ ಟೆಂಪಲ್ ಇದೆ. ಸೊ ಅದೇ ಥರ ಯಾವ್ಯಾವ ಡಿಸ್ಟಿಕಲ್ಲಿ ಈಗ ಒಂದು ಗಂಗಾವತಿ, ಕೊಪ್ಪಳ ಅಂತ ಹೇಳಿದ್ರೆ ಅಂಜನಾದ್ರಿ ಬೆಟ್ಟ, ಹಂಪಿ, ಆಮೇಲೆ ಬಾಗಲಕೋಟೆಯಲ್ಲಿ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಎಲ್ಲ ಡಿಸ್ಟಿಕಲ್ಲೂ ಎಲ್ಲ ಪ್ಲೇಸಸ್ಗೆ ಹೋಗಿದ್ದೀನಿ, ಯಾವುದೂ ಬಿಟ್ಟಿಲ್ಲ, ಎಲ್ಲ ಪ್ಲೇಸಸ್ಗೂ ಕವರ್ ಮಾಡಿದ್ದೀನಿ. ಸೊ ಸೋಲೋ ಆಗಿ ಅಂದರೆ ಅಲ್ಲಿ ಕೆಲವರು ಫ್ರೆಂಡ್ಸ್ ಇರ್ತಾಯಿದ್ರು, ಅವ್ರ ಜೊತೆ ಹೋಗಿದ್ದೆ. ಅವರಿಲ್ಲ ಅಂದಾಗ ಲೈಕ್ ಈಗ ಗೋಲ್ ಗುಂಬಾಸ್ ಬಿಜಾಪುರದಲ್ಲೆಲ್ಲ ನಂಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ. ಸೊ ಅಲ್ಲೋದಾಗ ನಾನು ಒಬ್ಬಳೇ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅಂದರೆ ನಾರ್ಮಲ್ ಆಗಿ ಅಂದರೆ ಹುಡುಗರು ರೈಡ್ ಹೋದಾಗೂ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಬಂದಾಗ ಅವರು ಕೂಡ ತುಂಬ ನರ್ವಸ್ ಆಗ್ತಾರೆ, ಅಲ್ಲಿ ಫೇಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಏನಾಯಿತು? ಅಂದರೆ ಜನ ಯಾವ ಥರ ರಿಸೀವ್ ಮಾಡ್ತಾಯಿದ್ರು, ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಈಗ ಓವರಾಲ್ ಆಗಿ ಹೇಳಬೇಕಂದ್ರೆ ಪಾಸಿಟಿವ್ ತುಂಬ ಬಂದಿತ್ತು. ನೆಗೆಟಿವ್ ಅಂದರೆ ಗಾಡಿಯಿಂದ ಪ್ರಾಬ್ಲಮ್, ಗಾಡಿ ಸ್ವಲ್ಪ ಫ್ರಂಟ್ ಪ್ರಾಬ್ಲಮ್ ಎಲ್ಲ ಆಗ್ತಾಯಿತ್ತು. ಬಟ್ ನಾನು ಈಗ ಬೇಡ ಅಂತ ಮತ್ತೆ ಮಾಡುವ ಅಷ್ಟು ಸಣ್ಣ ಪ್ರಾಬ್ಲಮ್ ಅಂತ ಬಿಟ್ಟಾಕಿದ್ದೆ. ಸೊ ಗಾಡಿ ಏನೂ ಪ್ರಾಬ್ಲಮ್ ಮಾಡಿಲ್ಲ ಮಿಡಲಲ್ಲಿ. ಬಟ್ ಗಾಡಿ ಬ್ಯಾಕ್ ಸೈಡ್ ಒಂದು ಲಗೇಜ್ ಹಾಕಿದ್ದೆ, ಅದು ಕಟ್ಟಾಗಿ ಬಿದ್ದಿತ್ತು ಮಿಡಲಲ್ಲಿ, ಆ ಬಾಕ್ಸ್ ಕಟ್ಟಾಗಿ ಬಿದ್ದಿತ್ತು. ಅದು ನಾನೇ ವೆಲ್ಡ್ ಮಾಡಿಸಿದೆ. ಅದರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಎಲ್ಲ ಥರದ್ದು ಆಗಿದೆ. ಜನರು ಒಂಥರಾನು ಬಿಹೇವ್ ಮಾಡಿದ್ದಾರೆ ಗರ್ಲ್ ಅಂದಾಗ. ಆಮೇಲೆ ಕೆಲವರು ಖುಷಿಯಿಂದನೂ ಬಿಹೇವ್ ಮಾಡಿದ್ದಾರೆ. ನಮ್ಮ ಮಗಳು ಮಾಡ್ತಿದ್ದ ಅಷ್ಟೇ ಫೀಲಿಂದ ಮಾಡಿದ್ದಾರೆ. ಕೆಲವರು ಅದನ್ನು ಅಡ್ವಾಂಟೇಜ್ ಆಗಿ ತಗೊಂಡು ಬ್ಯಾಡ್ ಬಿಹೇವ್ ಸಹ ಮಾಡಿದ್ದಾರೆ. ಅದನ್ನೆಲ್ಲ ತಲೆಗೆ ಹಾಕ್ಕೊಳ್ಳಿಲ್ಲ. ಜಸ್ಟು ನನ್ನ ರೈಡನ್ನು ನಾನು ಪಾಸಿಟಿವ್ ಮಾತ್ರ ತಗೊಂಡು ಕಂಟಿನ್ಯೂ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಪ್ಲ್ಯಾನಿಂಗ್ ಏನು? ನೆಕ್ಸ್ಟ್ ಏನು ಯೋಚನೆ ಇದೆ, ಕನಸಿದೆ? ಸದ್ಯಕ್ಕೆ ಇದೊಂದು ಕಂಪ್ಲೀಟ್ ಮಾಡಬೇಕು. ನಮ್ಮದು ರೈಡರ್ಸ್ ಅಂದಾಗ ಎಲ್ಲರೂ ಆಲ್ಮೋಸ್ಟ್ ಇಂಡಿಯಾ, ನೇಪಾಲ್, ಭೂತಾನ್ ಮಾಡ್ತಾರೆ. ಸೊ ಅದೊಂದು ಮಾಡಬೇಕು, ಆಲ್ ಇಂಡಿಯಾ ಮಾಡಬೇಕು. ಮತ್ತು ನಮ್ಮದು ರೈಡರ್ಸ್ ಅಂತ ಪ್ರಾಪರ್ ಆಗಬೇಕಾದ್ರೆ ಕೆಲವೊಂದು ರೈಡ್ಸ್ ಇದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು. ಟೀಮ್ ಇಟ್ಕೊಂಡು ಹೋಗ್ತೀವೋ ಇಲ್ವೋ ಗೊತ್ತಿಲ್ಲ. ನೆಕ್ಸ್ಟ್ ಏನಿದ್ರು ಸೋಲೋ ರೈಡ್ಸ್ ಕಮ್ಮಿ, ಗ್ರೂಪ್ ರೈಡ್ ಮಾಡ್ತೀನಿ. ಬಟ್ ಇದರಲ್ಲಿ ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಸೊ ನಾನು ಎಣಿಸಿದ್ದೆ ಕರ್ನಾಟಕ ಏನಾಗಲ್ಲ, ಪ್ರಾಬ್ಲಮ್ ಆಗಲ್ಲ ಅಂತ. ಬಟ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಅದಕ್ಕೋಸ್ಕರ ನೆಕ್ಸ್ಟಿಂದ 2-3 ಜನ ಆ ಥರ ರೈಡ್ ಮಾಡ್ತೀವಿ, ಗ್ರೂಪ್ ರೈಡ್. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿದೆ, ಅದರಿಂದ ಕಲ್ತ್ಕೊಂಡು ನೆಕ್ಸ್ಟ್ಗೆ ಮಾಡ್ತೀವಿ. ಜಾಸ್ತಿ ಎಕ್ಸ್ಪೀರಿಯನ್ಸ್ ಆಯಿತು. ನಾನಂದರೆ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ನಾನು ಕನ್ನಡ ಏನಾಗಲ್ಲ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಅಂದಾಗ ಕೆಲವರು ಸ್ವಲ್ಪ ಬಿಹೇವ್ ಮಾಡಿದರು. ಒಬ್ಬಳೇ ಇದ್ದೀನಿ ಅಂತ ಗೊತ್ತಾದಾಗ ಅವರು ಸ್ವಲ್ಪ ಬ್ಯಾಡಾಗಿ ಬಿಹೇವ್ ಮಾಡಿದರು. ಏನು ಮಾಡಲಿಕ್ಕಾಗೋದಿಲ್ಲ. ನೆಕ್ಸ್ಟಿಂದ ಗ್ರೂಪ್ ರೈಡ್. ಎನಿವೆ, ಆಲ್ ದಿ ಬೆಸ್ಟ್. ನಿಮ್ಮ ಇನ್ನಷ್ಟು ಕನಸುಗಳೆಲ್ಲ ಯಶಸ್ವಿ ಆಗಲಿ. ಈಗ ನಾಳೆ ಕಂಪ್ಲೀಟ್ ಆಗ್ತಾ ಇದೆ. ಸೊ ನಿಮ್ಮ ಥೀಮ್ ಏನಿದೆ, ನಿಮ್ಮ ಆಶೆ ಏನಿದೆ, ಅದು ಈಡೇರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ ಸುದ್ದಿ ಕಡೆಯಿಂದ. ಆಲ್ ದಿ ಬೆಸ್ಟ್ ನಿಮಗೆ ಅಂತ ಹೇಳ್ತಾ, ಇದು ಒಬ್ಬ ಹೆಣ್ಣು ಮಗಳು ಒಂದು ಕ್ಲೀನ್ ಕರ್ನಾಟಕ, ಗ್ರೀನ್ ಕರ್ನಾಟಕ ಎನ್ನುವಂಥ ಒಂದು ಥೀಮನ್ನು ಇಟ್ಕೊಂಡು ಮಾಡಿರುವಂತಹ ಒಂದು ರೈಡ್ನ ಬಗೆಗಿನ ಒಂದಷ್ಟು ವಿಚಾರಗಳನ್ನು ಅವರು ಹಂಚಿಕೊಂಡಿರುವಂಥದ್ದು. ಬಹುಶಃ ಇವರ ಧೈರ್ಯ ಎಲ್ಲಿಗೂ ಕೂಡ ಸ್ಫೂರ್ತಿಯಾಗುತ್ತೆ. ಅಂದರೆ ರೈಡ್ ಅನ್ನುವಂಥದ್ದನ್ನು ಎಲ್ಲರೂ ಮಾಡ್ತಾರೆ, ಆದರೆ ಅದರಲ್ಲಿ ಒಂದು ಥೀಮನ್ನು ಇಟ್ಕೊಂಡು ಮಾಡಿ ಆ ಮೂಲಕ ಒಂದು ಹಸಿರನ್ನು ಬೆಳೆಸೋಣ, ನಮ್ಮ ರಾಜ್ಯವನ್ನು ಒಂದು ಕ್ಲೀನಾಗಿ ಹಸಿರಾಗಿ ಇರಿಸೋಣ ಅನ್ನುವಂಥ ಇವರ ಒಂದು ಕಲ್ಪನೆ ಏನಿದೆ, ಅದು ನಿಜಕ್ಕೂ ಎಲ್ರಿಗೂ ಒಂದು ರೀತಿ ಮಾದರಿ ಅನ್ನುವಂಥದ್ದನ್ನು ಹೇಳ್ತಾ, ಧನುಷ್ ಪುತ್ತೂರು ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ನಿಮ್ಮ ಸೇವೆಗೆ ಸಿದ್ಧವಾಗಿದೆ ಆಶಿ ಆಡಿಟೋರಿಯಂ, ನಟ್ಟೆಬೈಲು, ಉಪ್ಪಿನಂಗಡಿ. ಮದುವೆ, ಹುಟ್ಟುಹಬ್ಬ, ಸೀಮಂತ, ನಿಶ್ಚಿತಾರ್ಥ ಹಾಗೂ ಇನ್ನಿತರ ಶುಭ ಸಭೆ ಸಮಾರಂಭಗಳಿಗೆ ಸುಸಜ್ಜಿತ ತಾಣ. ವೆಜ್, ನಾನ್ ವೆಜ್ ಕ್ಯಾಟರಿಂಗ್ ವ್ಯವಸ್ಥೆ ಜೊತೆಗೆ ವಿಶಾಲವಾದ ಪಾರ್ಕಿಂಗ್ ಸೌಲಭ್ಯ. ಸಂಪರ್ಕಿಸಿ ಆಶಿ ಆಡಿಟೋರಿಯಂ, ವಿನಾಯಕ ಕಾಂಪ್ಲೆಕ್ಸ್, ನಟ್ಟೆಬೈಲು, ಉಪ್ಪಿನಂಗಡಿ. ಕಾಂಟ್ಯಾಕ್ಟ್ 8762211150 ಅಥವಾ 8748058095. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.